ಮಂಗಳೂರಿನ ಹೊರವಲಯದ ಮುಡುಪುವಿನಲ್ಲಿ ಮೇಳೈಸುತ್ತಿದ್ದ ಕರಾವಳಿಯ ಕಲಾ ವೈಭವಕ್ಕೆ ತೆರೆಬಿತ್ತು. ಹೌದು, ಮುಡಿಪು ಸೂರಜ್ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಕಳೆದ 3 ದಿನಗಳಿಂದ ನಡೆಯುತ್ತಿದ್ದ ಸೂರಜ್ ಕಲಾಸಿರಿ 2018ಕ್ಕೆ ಅದ್ದೂರಿ ತೆರೆಬಿತ್ತು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಭಾರತಿ ವಿಷ್ಣುವರ್ಧನ್ ಅವರಿಗೆ ಸೂರಜ್ ಕಲಾಸಿರಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮಂಗಳೂರಿನ ಹೊರವಲಯದ ಕುರ್ನಾಡು ಮುಡಿಪುವಿನ ಸೂರಜ್ ಶಿಕ್ಷಣ ಸಂಸ್ಥೆಗಳ ಆಶ್ರಯದಲ್ಲಿ ಕಳೆದ 3 ದಿನಗಳಿಂದ ನಡೆಯುತ್ತಿದ್ದ ಸೂರಜ್ ಕಲಾಸಿರಿ 2018 ಕರಾವಳಿಯ ಕಲಾ ವೈಭವಕ್ಕೆ ಅದ್ದೂರಿಯ ತೆರೆಬಿತ್ತು. ಭಾನುವಾರ ಸಂಜೆ ಕಲಾಸಿರಿಯ ಸಮಾರೋಪ ಸಮಾರಂಭ ಹಾಗೂ ಸೂರಜ್ ಕಲಾಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು. ಕುರ್ನಾಡು ಮುಡಿಪುವಿನ ಸೂರಜ್ ಶಿಕ್ಷಣ ಸಂಸ್ಥೆಯ ಆಶ್ರಯದಲ್ಲಿ ಸೂರಜ್ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಗುಲಾಬಿ ಶ್ರೀಪಾದ್ ವೇದಿಕೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸೂರಜ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾ ಮಂಜುನಾಥ್ ಎಸ್ ರೇವಣ್ಕರ್ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ನಟಿ ಭಾರತಿ ವಿಷ್ಣುವರ್ಧನ್ ಅವರಿಗೆ ಸೂರಜ್ ಕಲಾಸಿರಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು, ಮಂಗಳೂರು ನಮ್ಮ ಕುಟುಂಬಕ್ಕೆ ಅತ್ಯಂತ ಹೆಚ್ಚು ಪ್ರೀತಿ ನೀಡಿದ ಊರು. ಇದು ನಮ್ಮೂರು. ಮಂಜುನಾಥ್ ರೇವಣ್ಕರ್ ಕುಟುಂಬಕ್ಕೆ ಆಭಾರಿಯಾಗಿದ್ದೇನೆ. ನನಗೆ ಸಿಕ್ಕಿರುವ ಪ್ರಶಸ್ತಿ ನನ್ನ ಸಾಧನೆ ಎನ್ನುವುದಕ್ಕೆ ನನಗೆ ಧೈರ್ಯ ಇಲ್ಲ. ಅದರ ಹಿಂದೆ ಬಹಳಷ್ಟು ಗುರುಗಳಿದ್ದಾರೆ. ಅವರೆಲ್ಲರ ಆಶೀರ್ವಾದದ ಫಲದಿಂದ ಸಿಕ್ಕಿದೆ. ಮಂಗಳೂರು ಜನ ಎಂದೆಂದಿಗೂ ನಮ್ಮ ಜನ ಎಂದು ಚಲನಚಿತ್ರ ನಟಿ ಭಾರತಿ ವಿಷ್ಣುವರ್ಧನ್ ಹೇಳಿದ್ರು. ಈ ಒಂದು ಗೌರವ ನನ್ನ ಒಬ್ಬಳಿಗೆ ಸೇರಿದ್ದಲ್ಲ. ನಂದು ಅಂದ್ಕೊಳ್ಳೋ ಒಂದು ಧೈರ್ಯ ನನಗಿಲ್ಲ. ಯಾಕೆಂದರೆ ಇದ್ರ ಹಿಂದೆ ಎಷ್ಟೋ ಜನರ ಒಂದು ಶಕ್ತಿ ಇದೆ, ಸೇವೆ ಇದೆ, ಎಷ್ಟೋ ಜನ ಗುರುಗಳಾಗಿದ್ದಾರೆ. ಈ ಒಂದು ಗೌರವ ಅಷ್ಟು ಜನಕ್ಕೂ ಸೇರಬೇಕಾದ್ದು. ಇದು ನನ್ನದಲ್ಲ, ನಿಮ್ಮಗಳದು. ಇವತ್ತಿಲ್ಲಿ ನಾನು ಕೂತಿದ್ದೀನಿ ಅಂತ ಹೇಳಿದರೆ ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ ಬಿಟ್ಟರೆ ಇದಕ್ಕಿಂತ ನನಗಿನ್ನೇನೂ ಬೇಕಾಗಿಲ್ಲ. ಸಕ್ಸಸ್ ಯಾವತ್ತೂ ನಂದು ಅಂತ ನಾನು ಅಂದ್ಕೊಳ್ಳೇ ಇಲ್ಲ. ಯಾಕೆಂದರೆ ಒಬ್ಬರದಲ್ಲ, ಅದು ಎಲ್ಲರೂ ಸೇರಿದಾಗಲೇ ಒಂದು ಶಕ್ತಿ ಆಗೋದು. ಒಂದು ಕೆಲಸ ನಡಿಬೇಕಂದ್ರೆ ಒಬ್ಬರಿಂದ ಸಾಧ್ಯನೇ ಇಲ್ಲ. ಎಲ್ಲರೂ ಸೇರಿದ್ರೇ ಒಂದು ಕೆಲಸನೇ ಆಗೋದು. ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಉದಯವಾಣಿಯ ನಿವೃತ್ತ ಸಂಪಾದಕೀಯ ಸಲಹೆಗಾರ ಗುರುರಾಜ್, ಮಾಧ್ಯಮ ಕ್ಷೇತ್ರದಲ್ಲಿ ಆಕಾಶವಾಣಿಯ ನಿವೃತ್ತ ಸಹಾಯಕ ನಿರ್ದೇಶಕ ಡಾ ವಸಂತ್ ಕುಮಾರ್ ಪೆರ್ಲಾ, ಕಲಾ ಕ್ಷೇತ್ರದಲ್ಲಿ ಕಲಾವಿದ ಮೋಹನ್ ವರ್ಣೇಕರ್, ಉದ್ಯಮ ಕ್ಷೇತ್ರದಲ್ಲಿ ಉದ್ಯಮಿ ಮುಕುಂದ್ ಕಾಮತ್, ಕ್ರೀಡಾ ಕ್ಷೇತ್ರದಲ್ಲಿ ಒಲಿಂಪಿಕ್ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಸಹನಾ ಕುಮಾರಿ ಅವರಿಗೆ ಗಣ್ಯರು ಸೂರಜ್ ಕಲಾಸಿರಿ ಸೇವಾ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ರು. ಇದೇ ಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದ ಸೂರ್ಯಕುಮೇರು ಗೋವಿಂದ ಭಟ್ಟ ಅವರು ಮಾತನಾಡಿ, ಯಾವುದೇ ಒಂದು ಕಲೆಗಳು ಜನಮಾನಸವನ್ನ ತಲುಪುವ ಮಾಧ್ಯಮವಾಗಿದ್ದು ಎಲ್ಲವೂ ಶಾಸ್ತ್ರೀಯ ಕಲೆಗಳಾಗಲು ಸಾಧ್ಯವಿಲ್ಲ. ಜಾನಪದ ಕಲೆಗಳು ಕೂಡ ಶಾಸ್ತ್ರೀಯ ಕಲೆಗಳಲ್ಲ, ಅದರಲ್ಲಿ ಬದಲಾವಣೆ ಸಾಧ್ಯ. ಆ ನಿಟ್ಟಿನಲ್ಲಿ ಕಲೆಗಳ ಪ್ರದರ್ಶನದಲ್ಲಿ ಬಹಳಷ್ಟು ಜಾಗರೂಕರಾಗಿರಬೇಕು ಎಂದರು. ವಿನಯ ಉಂಟಾಗ್ತದೆ. ವಿದ್ಯಾವಂತನಾದವನು ವಿನಯಶೀಲನೂ ಆಗಿರ್ತಾನೆ. ಯಾವುದನ್ನು ಪೂರ್ವ ಸೂರಿಗಳು ಹೇಳಿದರೋ ಅದನ್ನೆಲ್ಲ ನಾವು ಜ್ಞಾಪಕಕ್ಕೆ ತಂದುಕೊಂಡಾಗ ಕುಮಟದಿಂದ ಈ ಕಡೆಗೆ ಬಂದಂತಹ ಮಂಜುನಾಥರು ಇಲ್ಲೊಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದರು. ಮಕ್ಕಳೆಲ್ಲ ವಿದ್ಯಾವಂತರಾಗಬೇಕು, ಜೀವನೋತ್ಕರ್ಷವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗಬೇಕು. ಈ ಸದಾಶಯ ಅವರಲ್ಲಿದ್ದ ಕಾರಣವೇ
ಬೇರೆ ಬೇರೆ ಉದ್ಯೋಗಗಳನ್ನು ಮಾಡುವುದಕ್ಕೆ ಸಾಧ್ಯವಿದ್ದರು. ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಎನ್ ವಿನಯ್ ಹೆಗ್ಡೆಯವರು ಮಾತನಾಡಿ, ಶ್ರೇಷ್ಠ ಸಾಧಕರನ್ನ ಸನ್ಮಾನಿಸುವುದರಿಂದ ಆ ಪ್ರದೇಶದ ವರ್ಚಸ್ಸು ಹೆಚ್ಚುತ್ತದೆ. ಸೂರಜ್ ಕೇವಲ ಶಿಕ್ಷಣ ಸಂಸ್ಥೆಯಲ್ಲ, ಶಿಕ್ಷಣ ವಂಚಿತರಾದವರಿಗೆ ಅವಕಾಶವನ್ನ ಕೊಟ್ಟಿದೆ. ಅವರ ಸೇವಾ ಕಾರ್ಯ ಶ್ಲಾಘನೀಯ ಎಂದರು. ಈ ಸನ್ಮಾನ ಖಂಡಿತವಾಗಿಯೂ ಅವರ ವರ್ಚಸ್ಸನ್ನು ಹೆಚ್ಚಿಸುವುದಿಲ್ಲ, ಆದರೆ ಈ ಪರಿಸರದ ವರ್ಚಸ್ಸನ್ನು ಖಂಡಿತವಾಗಿಯೂ ಎತ್ತರಕ್ಕೆ ಕೊಂಡು ಹೋಗ್ತದೆ ಅಂತ ನನ್ನ ಭಾವನೆ. ಶ್ರೇಷ್ಠ ವ್ಯಕ್ತಿಗಳು ಹಲವಾರು ಮಂದಿಗಳು ಇದ್ದಾರೆ, ಅವರು ನಾನು ಹೆಸರಿಸಲಿಕ್ಕೆ ಹೋಗುವುದಿಲ್ಲ. ಸಿನಿಮಾದಲ್ಲಿ ಇರ್ಬೋದು, ಪುಸ್ತಕ ಬರೆಯುವುದರಲ್ಲಿ ಇರ್ಬೋದು, ಯಕ್ಷಗಾನದಲ್ಲಿ ಇರ್ಬೋದು, ಕ್ರೀಡೆಯಲ್ಲಿ ಇರ್ಬೋದು, ಎಲ್ಲದರಲ್ಲಿ ಕೂಡ ಅದರಲ್ಲಿ ಕೂಡ ಪ್ರಾಮುಖ್ಯವಾಗಿ ಉದ್ಯಮದಲ್ಲಿದ್ದಂಥ ವ್ಯಕ್ತಿಗಳನ್ನು ನೀವು ಗುರುತಿಸಿದ್ದೀರಿ. ಇದು ಮುಂದಿನ ಜನಾಂಗಕ್ಕೆ ಒಂದು ಉದಾಹರಣೆ ಆಗ್ತದೆ ಅಂತ ನಾನು ಭಾವಿಸ್ತೀನಿ. ಈ ಶಾಲೆ ಹಲವರಿಗೆ ಉಪಯೋಗವಾಗುವಂಥ ಒಂದು ಸಂಸ್ಥೆ ಅಂತ ನಾನು ತಿಳಿದಿದ್ದೀನಿ. ಕಾರ್ಯಕ್ರಮದಲ್ಲಿ ಸಾಂಬಾರ್ ತೋಟ ಜುಮಾ ಮಸೀದಿಯ ಧರ್ಮಗುರು ಪಿಕೆ ಮೊಹಮ್ಮದ್ ಮದನಿ, ಜಿಲ್ಲಾ ಪಂಚಾಯತ್ ಸದಸ್ಯೆ ಮಮತಾ ಡಿಎಸ್ ಗಟ್ಟಿ, ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕಿ ಹೇಮಲತಾ ರೇವಣ್ಕರ್, ನಿರ್ದೇಶಕ ಸೂರಜ್ ರೇವಣ್ಕರ್, ಸೂರಜ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ನಿತೀಶ್ ಶೆಟ್ಟಿ, ಸುಧಾಕರ್ ರಾವ್ ಪೇಚಾಪುರ, ಉಪನ್ಯಾಸಕಿ ಕರಿಷ್ಮಾ, ಸೂರಜ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ವಿಮಲಾ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಸಮಾರೋಪ ಸಮಾರಂಭದ ಬಳಿಕ ಕುದ್ರೋಳಿ ಗಣೇಶ್ ಅವರಿಂದ ಜಾತು ಪ್ರದರ್ಶನ ನಡೆಯಿತು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮುಡಿಪು.